ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಈ ವೇದಿಕೆಯಲ್ಲಿ ಮುಂದಿನ ಹೊಸ ರಿಯಾಲಿಟಿ ಶೋನ ಲಾಂಚಿಂಗ್ ನಡೀಲಿಕ್ಕಿದೆ. ಈಗಾಗಲೇ UK ಗಾಟ್ ಟ್ಯಾಲೆಂಟ್ ಸೀಸನ್ 1 ಎನ್ನುವಂತಹ ನಾಮಾಂಕಿತದೊಂದಿಗೆ ಅದ್ಭುತವಾದಂತಹ ಯಶಸ್ಸನ್ನು ಕಂಡಿದ್ದು ಮಾತ್ರವಲ್ಲ, 1 ಲಕ್ಷಕ್ಕೂ ಅಧಿಕ ವ್ಯೂವರ್ಸ್ಗಳನ್ನು ಹೊಂದಿದಂತಹ ಒಂದು ಚಿಕ್ಕ ರಿಯಾಲಿಟಿ ಶೋನ ಮೂಲಕ ಪ್ರಾರಂಭಗೊಂಡು ದೇಶ ವಿದೇಶಗಳಲ್ಲಿ ಅದ್ಭುತವಾದಂತಹ ರೆಸ್ಪಾನ್ಸನ್ನು ಪಡೆದುಕೊಂಡ ಮೇಲೆ ಹೊಸ ನಾಮಾಂಕಿತದೊಂದಿಗೆ ಇವತ್ತು ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ರಿಯಾಲಿಟಿ ಶೋನಲ್ಲಿ ಅದು ನಿಮ್ಮೆದುರಿಗೆ ಅನಾವರಣಗೊಳ್ಳಲಿಕ್ಕಿದೆ. ಅದನ್ನು ಅನಾವರಣಗೊಳಿಸೋದಕ್ಕೆ ಆ ರಿಯಾಲಿಟಿ ಶೋನ ಹೋಸ್ಟ್ ಮಾಡ್ತಾ ಇರುವಂತಹ SA ಪ್ರೊಡಕ್ಷನ್ ಟೀಮ್ ನಮ್ಮೆದುರಿಗೆ ಬರ್ತಾ ಇದೆ. ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿದ SA ಪ್ರೊಡಕ್ಷನ್ ಟೀಮ್ ಇಂಡಿಯಾ. ಜೋರಾದ ಚಪ್ಪಾಳೆ ಬರಲಿ. SA ಪ್ರೊಡಕ್ಷನ್ ಟೀಮ್ ಇಂಡಿಯಾ ಒಂದು ಹೊಸ ರಿಯಾಲಿಟಿ ಶೋನ ಕರ್ನಾಟಕಕ್ಕೆ ಕೊಡ್ತಾ ಇರುವಂಥದ್ದು. UK ಗಾಟ್ ಟ್ಯಾಲೆಂಟ್ ರಿಯಾಲಿಟಿ ಶೋ ಕೇವಲ 4 ಸಿಟಿಗಳಲ್ಲಿ ನಡೆದ್ರೂ ಕೂಡ 40 ಊರುಗಳನ್ನು ಸುತ್ತಿದ ಅನುಭವವನ್ನು ಕೊಟ್ಟಿದ್ದು ಮಾತ್ರವಲ್ಲ, 1 ಲಕ್ಷ ಜನರನ್ನು ತಲುಪಿಸಿದಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು. ಇವತ್ತು ಹೊಸ ಅವತಾರ, ಹೊಸ ಹೆಸರು, ಹೊಸ ಪ್ರೊಡಕ್ಷನ್ ಟೀಮ್ ಈ ರಿಯಾಲಿಟಿ ಶೋನ ಲಾಂಚಿಗೋಸ್ಕರ ಕಾಯ್ತಾ ಇದೆ. ಇದನ್ನು ಲಾಂಚ್ ಮಾಡೋದಕ್ಕೆ ಸ್ಪೆಷಲಿ ವ್ಯಕ್ತಿಗಳನ್ನು ಸ್ವಾಗತಿಸಿಕೊಳ್ಬೇಕು. ಅವರು ಯಾರು ಅಂತ ಹೇಳಿದರೆ UK ಗಾಟ್ ಟ್ಯಾಲೆಂಟ್ನ ಸೀಸನ್ 1 ವಿನ್ ಆಗಿರುವಂತಹ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಮೂಡುಬಿದ್ರೆ ಟೀಮ್. ಅದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ಅಲ್ಲಿಂದ ಕನಸು ಪ್ರಾರಂಭವಾಗಿದ್ದೆ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ರಿಯಾಲಿಟಿ ಶೋಗೆ. ಹಾಗಾಗಿ UK ಗಾಟ್ ಟ್ಯಾಲೆಂಟ್ ಸೀಸನ್ 1 ವಿನ್ನರ್ ಆಗಿರುವಂತಹ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ಡಾನ್ಸರ್ಸ್ಗಳು ಆ್ಯಂಡ್ ಮಾಸ್ಟರ್ ನಿತಿನ್ ಮಾಸ್ಟರ್ ದಯವಿಟ್ಟು ವೇದಿಕೆಯನ್ನು ಕೂಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ್ಯಂಡ್ ಇದರ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲೇ ಇದ್ದಾರೆ. ಇವತ್ತು UK ಗಾಟ್ ಟ್ಯಾಲೆಂಟ್ನ ಮೂಲಕ ತಮ್ಮ ಪ್ರತಿಭೆಯ ಪಯಣಕ್ಕೆ ಮುನ್ನುಡಿಯನ್ನು ಬರೆದಂತಹ ಕಂಟೆಸ್ಟೆಂಟ್ಗಳನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇರುವಂಥದ್ದು. ಜೀವ, ಸುಮಂತ್, ಮೋಹಿತ್, ಪ್ರತೀಕ್ಷಾ, ಶರತ್ ಎಲ್ಲರೂ ಕೂಡ ವೇದಿಕೆಯನ್ನು ಕೂಡಿಕೊಳ್ಳಬೇಕು. ಬಿಫೋರ್ ರಿಯಾಲಿಟಿ ಶೋದಲ್ಲಿ ಯಾರೆಲ್ಲ ಜೊತೆಯಾಗಿದ್ರೋ ಅವರೆಲ್ಲರೂ ಕೂಡ ವೇದಿಕೆಯನ್ನು ಕೂಡಿಕೊಳ್ಬೇಕು. ಫೈನಲಿಸ್ಟ್ ಆಗಿ, ರನ್ನರ್ ಅಪ್ಸ್ಗಳಾಗಿ, ಫಸ್ಟ್ ರನ್ನರ್, ಸೆಕೆಂಡ್ ರನ್ನರ್ ಆಗಿರುವಂಥವರು ಎಲ್ಲರೂ ಕೂಡ ವೇದಿಕೆಯನ್ನು ಕೂಡಿಕೊಳ್ಬೇಕು. ಆ್ಯಂಡ್ UK ಗಾಟ್ ಟ್ಯಾಲೆಂಟ್ನ ನಿರ್ಣಾಯಕರಾಗಿ ಅದ್ಭುತವಾದಂತಹ ನಿರ್ಣಯವನ್ನು ಕೊಟ್ಟಂತಹ ಸುಮಿತ್ ಅಮೀನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ಸ್ಪೆಷಲಿ ಈ ಒಂದು ಪೋಸ್ಟರ್ನ ಲಾಂಚ್ ಮಾಡೋದಕ್ಕೆ ನಮ್ಮ ಸೂರಜ್ ಸನಿಲ್ ಸರ್ ಆ್ಯಂಡ್ ಸಾಕ್ಷಿ ಮೇಡಮ್ ದಯವಿಟ್ಟು ವೇದಿಕೆಯನ್ನು ಕೂಡಿಕೊಳ್ಳಬೇಕು. ವಿ ಆರ್ ಮಿಸ್ಸಿಂಗ್. ನಾವು ದಿವ್ಯಾ ರಾಮಚಂದ್ರ ಅವರನ್ನು ಮಿಸ್ ಮಾಡಿಕೊಳ್ತಾ ಇದ್ದೇವೆ. ಆದರೆ ಇದ್ರ ಮೂಲಕ ಅವರು ಕೂಡ ನಮ್ಮ ಜೊತೆಗೆ ಮುಂದಿನ ರಿಯಾಲಿಟಿ ಶೋದಲ್ಲಿ ಜೊತೆಯಾಗ್ತಾರೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ಸೊ ಅದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ತ್ರಿವಳಿ ರತ್ನಗಳನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ವಿಶ್ವ ಸರ್ ಬನ್ನಿ ಸರ್, ಬನ್ನಿ ಸರ್. ಇಲ್ಲ UK ಗಾಟ್ ಟ್ಯಾಲೆಂಟ್ಗೆ ಮುನ್ನುಡಿಯನ್ನು ಬರೆದವರು ಶಾಂತಿಕಾಂಬಾ ಸ್ಟುಡಿಯೋ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸಂದೀಪ್, ಆದಿ, ವಿಕಾಸ್ ಸರ್ ಆ್ಯಂಡ್ ಒಂಚೂರು ನಾವು LED ಸ್ಕ್ರೀನನ್ನು ಮೂವ್ ಮಾಡುವ. ಕರುನಾಡು ಗಾಟ್ ಟ್ಯಾಲೆಂಟ್ ಸೌಮ್ಯ ಮೇಡಮ್ ಬನ್ನಿ. ಹೊಸ ರಿಯಾಲಿಟಿ ಶೋ ಲಾಂಚ್ ಆಗ್ತಾ ಇದೆ, ಹಾಗಾಗಿ ದಯವಿಟ್ಟು ನೀವು ಕೂಡ ಜಾಯ್ನ್ ಆಗಬೇಕು. ಎಲ್ಲ ಕಂಟೆಸ್ಟೆಂಟ್ಗಳು ಇದು ಕೇವಲ ಡಾನ್ಸ್ ರಿಯಾಲಿಟಿ ಶೋ ಅಲ್ಲ, ಮಲ್ಟಿ ಟ್ಯಾಲೆಂಟ್ ರಿಯಾಲಿಟಿ ಶೋ. UK ಗಾಟ್ ಟ್ಯಾಲೆಂಟ್ನ ಮೂಲಕ ಇತಿಹಾಸಕ್ಕೆ ಮೊದಲ ಮುನ್ನುಡಿಯನ್ನು ಬರೆದಿದ್ವಿ. ಇನ್ನು ಮುಂದೆ ಹೊಸ ಹೆಸರು, ಹೊಸ ಇತಿಹಾಸಕ್ಕೆ ಹೊಸ ಪುಟವನ್ನು ತೆರೆಯುವಂತಹ ಗಳಿಗೆಗೆ ಇವತ್ತು ಒಂದು ಬ್ಯೂಟಿಫುಲ್ VT ಇದೆ. ಅದರ ಹೆಜ್ಜೆಯ ತುಣುಕನ್ನು ಚಿತ್ರಿಸಿರುವಂತಹ VT ಪ್ಲೀಸ್. History tells us the powerful people come from powerful places. History was wrong. Powerful people
make races powerful. ಬರಲಿ ಜೋರಾದ ಚಪ್ಪಾಳೆ. ಕರುನಾಡು ಗಾಟ್ ಟ್ಯಾಲೆಂಟ್ ರಿಯಾಲಿಟಿ ಶೋನ 2ನೇ ಅವತರಣಕ್ಕೆ ಸಿದ್ಧವಾಗಿದೆ. ಅದರ ಪೋಸ್ಟರ್ ಲಾಂಚನ್ನು ದಯವಿಟ್ಟು ಸೂರಜ್ ಸನಿಲ್ ಸರ್ ಆ್ಯಂಡ್ ಸಾಕ್ಷಿ ಮೇಡಮ್, ನಮ್ಮ ಎಸ್ ಎ ಪ್ರೊಡಕ್ಷನ್ ಟೀಮ್ ಇಲ್ಲೇ ಇದೆ, ಅವ್ರ ಜೊತೆಗೆ ಸೇರಿ ಸುಮಿತ್ ಸರ್, ಸೌಮ್ಯ ಮೇಡಮ್ ಎಲ್ಲರ ಜೊತೆಯಾಗಿ ನಿತಿನ್ ಸರ್. ಫಸ್ಟ್ ಸೀಸನ್ ನೀವು ವಿನ್ ಆಗಿದ್ರಿ, ಸೆಕೆಂಡ್ ಸೀಸನ್ ನೀವೇ ವಿನ್ ಆಗ್ತಿರೋ, ಯಾರು ವಿನ್ ಆಗ್ತಾರೆ ಅನ್ನೋ ಅಂತ ನೋಡುವ. ರಿವೀಲ್ ಮಾಡಿ ಸರ್. ಪೋಸ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವಿಕಾಸ್ ಸರ್ ಬನ್ನಿ. ಸೊ ಚಪ್ಪಾಳೆ ಬರಲಿ ಎಲ್ಲರ ಕೈಗಳಿಂದ. ಮಲ್ಟಿ ಟ್ಯಾಲೆಂಟ್ ರಿಯಾಲಿಟಿ ಶೋ ಕರುನಾಡು ಗಾಟ್ ಟ್ಯಾಲೆಂಟ್ ಸೀಸನ್ 2 ಇವತ್ತು ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ವೇದಿಕೆಯ ಸೆಮಿಫಿನಾಲಿಯ ಈ ಅದ್ಭುತ ಕ್ಷಣದಲ್ಲಿ ನಮ್ಮ ಕರ್ನಾಟಕಕ್ಕೆ ಲಾಂಚ್ ಆಗ್ತಾ ಇದೆ. ದ ಬ್ಯೂಟಿಫುಲ್ ಇಮೇಜ್. ವೈಶಾಖ್ ಆ್ಯಂಡ್ ಟೀಮ್ ಎಸ್ ಎ ಪ್ರೊಡಕ್ಷನ್ನ ಮೂಲಕ ಈ ಒಂದು ಹೊಸ ರಿಯಾಲಿಟಿ ಶೋನ ಲಾಂಚ್ ಮಾಡ್ತಾ ಇರುವಂಥದ್ದು. ಪ್ರತಿಭೆ ಯಾವುದೇ ಇರಲಿ, ನೀವು ಹಾಡ್ತೀರೋ, ಕುಣಿತೀರೋ, ನಟಿಸ್ತೀರೋ ಅಥವಾ ಮಾಯಾ ಲೋಕವನ್ನೇ ಸೃಷ್ಟಿ ಮಾಡ್ತೀರೋ, ಅದೆಲ್ಲದಕ್ಕೂ ಇರುವಂಥದ್ದು ಒಂದೇ ವೇದಿಕೆ. ದಟ್ ಈಸ್ ಕರುನಾಡು ಗಾಟ್ ಟ್ಯಾಲೆಂಟ್ ಸೀಸನ್ 2. ನಾ ಇಲ್ಲಿಂದಲೇ ಅಪ್ಲಿಕೇಶನ್ ಹಾಕ್ತೀನಿ ಸರ್, ಹೋಸ್ಟಿಗೆ ನಮಗೊಂದು ಚಾನ್ಸ್ ಇರಲಿ. ಎಸ್ ಎ ಪ್ರೊಡಕ್ಷನ್ ಟೀಮ್ ನಾವಿಬ್ಬರಿದ್ದೇವೆ, ನೆನಪಿರಲಿ. ಆದರೆ ಶೂಟಿಂಗ್ ಮಾತ್ರ ಬೆಂಗಳೂರಲ್ಲಿ ಅಂತ ಕೇಳಿದ್ವಿ. ಸೊ ಬೆಂಗಳೂರಲ್ಲಿ ಹಬ್ಬಕ್ಕಾಸ್ ಚಾನ್ಸ್ ಇದ್ದರೆ ಸಾಕ್ಷಿ ಹತ್ರನೇ ಇರ್ತಾಳೆ, ಏನು ತೊಂದರೆ ಇಲ್ಲ. ಸೊ ಥ್ಯಾಂಕ್ ಯು ಆಲ್ ಮೈ ಡೆಲಿಗೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ, ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್. ಸೊ ಇವತ್ತಿನ ಎಪಿಸೋಡ್ಗೆ ನಾವೆಲ್ಲರೂ ಕೂಡ ಕಾರಣೀಕರ್ತರು. ಜೊತೆಗೆ ಎಪಿಸೋಡಲ್ಲಿ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ನಡೀತಾ ಇದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಸುಧಾ ಜುವೆಲರ್ಸ್, ವಿಜಯ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಆಗಿರ್ಬೋದು, ಹಾಗೆಯೇ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ಸೃಷ್ಟಿ ಗಾರ್ಡನ್ಸ್ ಆಗಿರ್ಬೋದು, ಹಾಗೆಯೇ ನಮ್ಮ ಕಾಸ್ಟ್ಯೂಮ್ ಪಾರ್ಟ್ನರ್ಸ್ ಆಗಿರುವಂತಹ ಕಾಸ್ಟ್ಯೂಮ್ ಕಾಟೇಜ್, ಹಾಗೆಯೇ ನಮ್ಮನ್ನೆಲ್ಲರನ್ನೂ ಕೂಡ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದಂತಹ ನಿಖಿತಾ ಮೇಕ್ ಓವರ್ ಸ್ಟುಡಿಯೋ, ಹಾಗೆಯೇ ಟೋನಿ ಎಸ್ಟೇಟ್, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆಗೆ ಕರೆಯುವುದಕ್ಕಿಂತ ಮೊದಲನೇದಾಗಿ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
चली करके श्रृंगार वे, जमुना के तट पे करे कृष्णा इंतजार रे। घुंघटा उठा के मिला ले तू अखियां, कहने दे कहती है जो तेरी सखियां। अरे घुंघटा उठा के मिला ले तू अखियां, कहने दे कहती है जो तेरी सखियां। ये प्रीत है पुरानी, मैं राजा और दुरानी, हाँ तेरे मेरे जन्मों के वादे। ओ राधे ओ राधे ओ राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। की कहानी पूरी भी है अधूरी भी है, हम दोनों की कहानी। ये प्रेम तो रहेगा अमर, कहता है जमुना का पानी। करते हैं चालाकी ये करके ताकता की, हाँ नैन तेरे नैन सीधे साधे। ओ राधे ओ राधे ओ राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे ಎಲ್ಲ ರಾಧೆಯರ ಮಧ್ಯೆ ಈ ಕೃಷ್ಣನಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಪಾಪ ಒಬ್ಬನೇ ಕೂತ್ಕೊಂಡು ಆವಾಗಲಿಂದ ಕುಣಿತಾ ಇದ್ದ, ನಂತರನೇ ಹುಡುಗ. ಸೊ ಬರಲಿ ಜೋರಾಗಿ ಚಪ್ಪಾಳೆ ಎಲ್ಲರ ಕೈಗಳಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೃತ್ಯದ ಮಹಾಸಂಗಮದಲ್ಲಿ ಸಂಗೀತದ ಪಯಣವನ್ನು ಆಲಿಸುವಂತಹ ಒಂದು ಸುಂದರ ಕ್ಷಣಕ್ಕೆ ಸಾಕ್ಷಿಯ ರುಜುವಾತನ್ನು ಬರೆಯುವಂತಹ ಗಳಿಗೆ ಇದು. ನಮ್ಮ ಮೂಡುಬಿದ್ರೆಯ ಸುಪ್ರಸಿದ್ಧ ಗಾಯಕರಾಗಿ ಮೂಡುಬಿದ್ರೆಯ ಸರ್ವ ಮನೆಗಳಿಗೂ ಕೂಡ ಪರಿಚಯವಾದಂತಹ ಹುಡುಗ. ಈ ಭಾಗದಲ್ಲಿ ಯಾವುದೇ ಸಂಗೀತದ ಕಾರ್ಯಕ್ರಮದಲ್ಲಿ ಇವರ ಧ್ವನಿ ಮಾರ್ಧ್ವನಿಸದೇ ಇದ್ದರೆ ಆ ಸಂಗೀತದ ಕಾರ್ಯಕ್ರಮ ಪರಿಪೂರ್ಣ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ತಮ್ಮ ಸಂಗೀತದ ನಾದಸುದಿಯನ್ನು ಕರಾವಳಿ ಜಿಲ್ಲೆಯಾದ್ಯಂತ ಉಣಬಡಿಸ್ತಾ ಇರುವಂತಹ ಪವನ್ ಮೂಡುಬಿದ್ರೆಯವರ ಧ್ವನಿಯಲ್ಲಿ ಅದು ಬ್ಯೂಟಿಫುಲ್ ಸಾಂಗನ್ನು ಕೇಳಿಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಸೊ ಪೇರೆಂಟ್ಸ್ ಒಂಚೂರು ಪುರ್ಸೊತ್ತು ಮಾಡ್ಕೊಂಡು ಒಂದು ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬಂದರೆ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಲೈಕ್ ಟು ಇಂಟ್ರೊಡ್ಯೂಸ್ ಒನ್ಸ್ ಅಗೇನ್ ಮಿಸ್ಟರ್ ಪವನ್ ಮೂಡುಬಿದ್ರೆ ಆನ್ ಸ್ಟೇಜ್. ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ, ಕಂಡವೊಡನೆ ಒಮ್ಮೆ ನಿನ್ನನ್ನೇ ನಡೆಯುವ ಆಸೆಯು ನಾ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ, ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾ ಇನ್ನು ಮುಂದೆ ನಿನ್ನ ಗುಲಾಮ, ನಿನ್ನೆ ತನಕ ನಿನ್ನೆ ತನಕ
ಕೊಂಡ ರಗಿಣಿಯ ತರ ನನ್ನ ಮನಸ್ಸು ನೆನೆದೋಯ್ತು. ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು. ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬ ಪ್ರೀತಿ ತಂದಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ, ನೀನೇ ನನ್ನ ಪ್ರತಿ ಮುಂಜಾನೆ, ನನ್ನ ಮತ್ತು ನಿಜ ನಿನ್ನಾನೆ. ನಿನ್ನ ಭುಜ ತಗುಳಿದರೆ ಪುಳಕ ಒಳಗೊಳಗೆ ಖುಷಿ ಪಡುವೆ. ನನ್ನ ಜೀವ ಇರೋ ತನಕ ಮರೆಸುವೆನು ತವಕ, ಕೊನೆವರೆಗೂ ಜೊತೆಗಿರುವೆ. ನಿನ್ನೆ ಸೂಜಿಗಲ್ಲು ಕಣ್ಣಿನಿಂದ ನಿನ್ನೆ ಕೂಗಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ಎಲ್ಲ ಜನ್ಮ ನಿನ್ನ ಜೊತೆನೆ, ನಿನ್ನ ಪ್ರೀತಿ ನನ್ನ ಪುಣ್ಯನೇ, ಪ್ರೀತಿಗೂ ನಾವೇ ಇಷ್ಟನೇ, ನೆನೆ ತನಕ ಕೊನೆ ತನಕ. ಅದು ತಂಪಾದ ಸೋನೆ ಮಳೆಯ ಸಿಂಚನವಾದಂಗಿತ್ತು ಇವತ್ತು ಮೂಡುಬಿದ್ರಿಯ ಸೃಷ್ಟಿ ಗಾರ್ಡನ್ನಲ್ಲಿ. ಯಾರಿಗೆಲ್ಲ ಕನ್ನಡದ ಸವಿರಾದಂಥ ಹಾಡು ಇಷ್ಟವೋ ಅವರೆಲ್ಲರೂ ಒಂದು ಜೋರಾದ ಚಪ್ಪಾಳೆಗಳನ್ನು ನೀಡಬೇಕಾಗಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇನೆ. ಬ್ಯೂಟಿಫುಲ್ ಸರ್. ಸೊ ಲಾಸ್ಟ್ ಟೈಮ್ ಮೂಡುಬಿದ್ರೆ ಬಂದವಾಗ ಕೇಳಿದ್ದೆ, ಮತ್ತೆ ಅದೇ ಧ್ವನಿ ಇನ್ನೂ ಅದ್ಭುತವಾಗಿ ಕೇಳ್ತಾ ಇದೆ. ಸೊ ಮತ್ತೆ ಕೇಳ್ತಾ ಇರುವಂತಹ ಆಸೆ, ಹಾಡ್ತಾ ಇರಿ ಅನ್ನುವಂತಹ ಹಾರೈಕೆ ಮಾತ್ರ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಬೀಗ್ ವಿತ್ ಅಸ್. ಸ್ಪಂದನ ವಾಹಿನಿಯ ಮೂಲಕ ಕರ್ನಾಟಕದ ಎಲ್ಲ ಮನಗಳನ್ನು ತಲುಪುವ ಹಾದಿ ಮುಂದುವರಿತಾ ಇದೆ. ಈ ಮುನ್ನುಡಿಗೆ ಭಾಷ್ಯವನ್ನು ಬರೆದಂಥದ್ದು ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಮೂಡುಬಿದ್ರೆ. ಅವರ ಪ್ರತಿಭೆಗಳ ಕಣಜದಿಂದ ಆಯ್ದಂತಹ ಒಂದಿಷ್ಟು ಬೊಗಸೆಗಳನ್ನು ಮತ್ತೆ ಈ ವೇದಿಕೆಯ ಮೂಲಕ ಕರ್ನಾಟಕಕ್ಕೆ ತೋರ್ಪಡಿಸೋದಕ್ಕೆ ಬರ್ತಾ ಇರುವಂಥದ್ದು. दोस्तों बड़ी महफिल में कुछ कह नहीं सकता, इनको दुख को कोई सह नहीं सकता. दोस्तों बड़ी महफिल में कुछ कह नहीं सकता, इनको दुख को कोई सह नहीं सकता. उनके गिरते हुए आंसुओं को पकड़ कर देखो, वो भी कहते हैं कृष्ण के बिना रह नहीं सकता. ಇವತ್ತಿನ ಈ ಇತಿಹಾಸದಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು ಪರಿಶುದ್ಧವಾದಂತಹ ಪ್ರೇಮ ಕಾವ್ಯ, ಪ್ರೇಮ ಕಥೆ, ಪ್ರೇಮ ಗ್ರಂಥ ಇದೆ ಅಂತ ಹೇಳಿದರೆ ಅದು ಕೃಷ್ಣ ರಾಧೆಯರ ಒಂದು ಪರಿಶುದ್ಧವಾದಂತಹ ಪ್ರೇಮ ಕಥೆ. ಆ ಪ್ರೇಮ ಕಥೆಯ ಒಂದು ಸಣ್ಣ ತುಣುಕನ್ನು ಮುದ್ದಾದ ಮಕ್ಕಳು ಪರಿಶುದ್ಧವಾಗಿ ನಮ್ಮ ಕರ್ನಾಟಕದ ಮನೆಗಳಿಗೆ ತಲುಪಿಸೋದಕ್ಕೆ ಬರ್ತಾ ಇದ್ದಾರೆ. ಒಂದು ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಕರುನಾಡು ಸ್ವಾಗತಿಸಿಕೊಳ್ಳಿ ಅಂತ ಕೇಳ್ತಾ ಮುದ್ದಾದ ಮಕ್ಕಳ ಪಯಣಕ್ಕೆ ಸಾಕ್ಷಿಯಾಗ್ತಾ ಇದೆ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ಈ ಸುಂದರವಾದಂತಹ ನೃತ್ಯ. ಥ್ಯಾಂಕ್ ಯು. நறுமுகையே நீ ஒரு நாழிகையில்லாய், செங்கனி ஊறிய வாய் திறந்து நீ ஒரு திருமொழி சொல்லாய். அற்றை திங்களன் நிலவில் வெற்றி தரள நீர் வடிய கொற்ற பொய்கையாடியவள் நீயா. திருமகனே நீ ஒரு நாழிகை
ஒற்றை பார்வை பார்த்தவனும் நீயா? மங்கை மார்பிழி அம்புகள் என் மார்புளைத்ததென்ன? மங்கை மார்பிழி அம்புகள் என் மார்புளைத்ததென்ன? நிலாவிலே பார்த்த வண்ணம் கனாவிலே தோன்றும் இன்னும், நிலாவிலே பார்த்த வண்ணம் கனாவிலே தோன்றும் இன்னும். திங்களன் நிலவில் வெற்றி தரள நீர் வடிய குற்ற பொய்கையாடியவன் ಮುದ್ದಾದ ಕೃಷ್ಣ ರಾಧೆಯರ ಒಂದು ದಂಡೆ ಇದೆ. ಒಂದು ಜೋರಾದ ಚಪ್ಪಾಳೆ ಮೂಡಿಬಿದ್ರೆ ಬರ್ಬೋದು ಅನ್ಸ್ಕೊಳ್ತೇನೆ. ಅದು ಬರಲಿಲ್ಲ ಪ್ರೀತಿಯ ಚಪ್ಪಾಳೆ. ಈ ಮುದ್ದಾದ ಕೃಷ್ಣನ ಹೆಸರೆಂತ? ನೇಹ. ಇದು ಕೃಷ್ಣ ಅಲ್ಲ, ಕೃಷ್ಣೆ. ಸೊ ಕೃಷ್ಣಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಆ್ಯಂಡ್ ಎಲ್ಲ ಬ್ಯೂಟಿಫುಲ್ ರಾಧೇಸ್ಗೂ ಕೂಡ ಬರಲಿ ಜೋರಾದ ಚಪ್ಪಾಳೆ. ಯಾವ ದೃಷ್ಟಿ ಕೂಡ ಬೀಳದೇ ಇರಲಿ. ಹಾಗಾಗಿ ಒಂದು ಪ್ರೀತಿಯ ಚಪ್ಪಾಳೆ ನಿಮ್ಮೆಲ್ಲರ ಕೈಗಳಿಂದ ಸರಿ ಬರಲಿ ಅಂತ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್. ಸೊ ಇವತ್ತಿನ ಎಪಿಸೋಡ್ಗೆ ನಾವೆಲ್ಲರೂ ಕೂಡ ಕಾರಣೀಕರ್ತರು. ಜೊತೆಗೆ ಎಪಿಸೋಡಲ್ಲಿ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ನಡೀತಾ ಇದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಸುಧಾ ಜುವೆಲರ್ಸ್, ವಿಜಯ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಆಗಿರ್ಬೋದು, ಹಾಗೆಯೇ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ಸೃಷ್ಟಿ ಗಾರ್ಡನ್ಸ್ ಆಗಿರ್ಬೋದು, ಹಾಗೆಯೇ ನಮ್ಮ ಕಾಸ್ಟ್ಯೂಮ್ ಪಾರ್ಟ್ನರ್ಸ್ ಆಗಿರುವಂತಹ ಕಾಸ್ಟ್ಯೂಮ್ ಕಾಟೇಜ್, ಹಾಗೆಯೇ ನಮ್ಮನ್ನೆಲ್ಲರನ್ನೂ ಕೂಡ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದಂತಹ ನಿಖಿತಾ ಮೇಕ್ ಓವರ್ ಸ್ಟುಡಿಯೋ, ಹಾಗೆಯೇ ಟೋನಿ ಎಸ್ಟೇಟ್, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆಗೆ ಕರೆಯುವುದಕ್ಕಿಂತ ಮೊದಲನೇದಾಗಿ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ಮತ್ತಷ್ಟು ರಂಜನೀಯ ಮಹಾದೌತಣ ನಿಮಗೆ ಉಣಬಡಿಸೋದಕ್ಕೆ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಇನ್ನೊಂದು ಅದ್ಭುತವಾದಂತಹ ಸರ್ವ ಗಣಗಳ ಅಧಿನಾಯಕನಾಗಿ ಸರ್ವ ವಿಘ್ನಗಳ ನಿವಾರಕನಾಗಿ ಜಗದೊಡೆಯನಾಗಿ ಮೊದಲೊಂದಿಪ್ಪನಾಗಿ ನಮ್ಮನ್ನೆಲ್ಲ ಕಾಯ್ತಾ ಇರುವಂತಹ ಪುರಿತಾ ಇರುವಂತಹ ಇನ್ನೇನು ಸ್ವಲ್ಪ ದಿನಗಳ ತದನಂತರ ನಾವೆಲ್ಲರೂ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಿಸಿಕೊಳ್ಳಿರುವಂತಹ ಆ ಮಹಾ ಅಧಿನಾಯಕನ ಸ್ವಾಗತಕ್ಕೆ ಸಿದ್ಧವಾಗಿರುವಂತಹ ದರೆಯಲ್ಲಿ ಆ ವಿಘ್ನ ನಿವಾರಕನ ಒಂದು ಸುಂದರವಾದಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕೋದಕ್ಕೆ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ವೇದಿಕೆ ಮೇಲೆ ಬರಲಿಕ್ಕಿದೆ. ಒಂದು ಪ್ರೀತಿಯ ಚಪ್ಪಾಳೆಗಳೊಂದಿಗೆ ವೇದಿಕೆಯಲ್ಲಿ ಸ್ವಾಗತಿಸಿ ದಟ್ಸ್ ಆನ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ನೋಡುತ್ತಿದ್ದಾರೆ. ಥ್ಯಾಂಕ್ ಯು. हे अंबर तुझे गुण गाती, हे तारे हे वारे तुझे नाम घेती. ही धरती हे अंबर तुझे गुण गाती, हे तारे हे वारे तुझे नाम घेती. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. मोरया रे मोरया रे मोरया रे बाप्पा मोरया. मोरया रे मोरया रे मोरया रे बाप्पा मोरया. गणपती बाप्पा मोरया. मंगलमूर्ती मोरया. मोरया रे मोरया रे मोरया रे बाप्पा मोरया. मोरया रे मोरया रे मोरया रे बाप्पा मोरया. जो शरण तुला आला त्याचा उद्धार तू केला. जो शरण तुला आला त्याचा उद्धार तू केला. चला मिळून सारे बोला बाप्पा मोरया बाप्पा मोरया. बाप्पा मोरया. सृष्टी तुझीच रे देवा, सृष्टी तुझीच रे देवा. सृष्टी तुझीच रे देवा, सृष्टी तुझीच रे देवा. दुनिया तुझीच रे देवा. बाप्पा मोरया बाप्पा मोरया. बाप्पा मोरया. मोरया रे मोरया रे मोरया रे बाप्पा मोरया. मोरया रे मोरया रे मोरया रे बाप्पा मोरया. ढमा वाजे गजा ढोल, छन छन छनो छनाले झिमचा ताल. मोरया 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 रे मोरया मोरया मोरया. हे ढम ढम ढमा ढमा वाजे गजा ढोल, छन छन छनो छनाले झिमचा ताल. दुःख हरता तू देव गजानन, तुला पाहता हरपन मान. शक्ती माझी रे तू देवा, भक्ती माझी रे तू देवा. शक्ती माझी रे तू देवा, भक्ती माझी रे तू देवा. दुनिया तुझीच रे देवा. बाप्पा मोरया बाप्पा मोरया. बाप्पा मोरया. मोरया रे मोरया रे मोरया रे बाप्पा मोरया. मोरया रे मोरया रे मोरया रे बाप्पा मोरया. ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯನ್ಯುವಲ್ ಡೇ ಮೇ ಬಿ ಡಿಸೆಂಬರಲ್ಲಿ ನಡೆಯುತ್ತೆ. ಬಟ್ ಇವತ್ತೇ ಇವರು ಎಲ್ಲ ಆಲ್ರೆಡಿ ರಿಹರ್ಸಲ್ ಸ್ಟಾರ್ಟ್ ಮಾಡ್ಕೊಂಡು ಆಗಿದೆ. ಸೊ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬಂದರೆ ನಮ್ಮ ಮಕ್ಕಳು ಗಣಪತಿಯನ್ನು ಇನ್ನು
10 ದಿನ ಬಿಟ್ಟು ಕರಿಬೇಕಿತ್ತು, ಆದರೆ ಈಗಲೇ ಕರೆದಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಒನ್ಸ್ ಅಗೇನ್ ಜೋರಾಗಿ ಹೇಳುವ ಗಣಪತಿ ಬಪ್ಪ. ಜೋಶ್ ನೀವು ಕೂಡ ಜೈಕಾರ ಹಾಕಬೇಕು. ರೆಡಿಯಾ? ಗಣಪತಿ ಬಪ್ಪ. ಎಸ್ ಎಕ್ಸಾಕ್ಟ್ಲಿ. ಮತ್ತೆ ಜೈಕಾರ ಜೈಕೋಶ ಹೀಗೇನೇ ಇರಲಿ, ಎನರ್ಜಿ ಹೀಗೇನೇ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಗಣಪತಿ ಒಳ್ಳೇದು ಮಾಡಲಿ ಅಂತ ಹಾರೈಸಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ವಾರ ನಮ್ಮನ್ನು ರಂಜಿಸೋದಕ್ಕೆ ಏನೊಂದು ಹೊಸ ಪರ್ಫಾರ್ಮೆನ್ಸ್ನೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ ಬರ್ತಾ ಇರುವಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ. ಆ್ಯಂಡ್ ಈಗಾಗಲೇ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡು ಈ ಒಂದು ರಿಯಾಲಿಟಿ ಶೋವನ್ನು ಕಾಂಟೆಸ್ಟ್ ಮಾಡ್ತಾ ಇರುವಂತಹ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ. ಸೆಕೆಂಡ್ ಕರ್ನಾಟಕ ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ಇಟ್ಸ್ ಆನ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ. घूमता है मैं सुरूरों में मित्रांनो करायचं का चालू? प्लीज ना तम्मीला बसो. కలూరి సింతామణి నా పేరంటే తెలియనోళ్ళు లేరే జాని. जनवरी में जब आएगी विंटर ऑन कर लेंगे चाहत का हीटर. फरवरी जितनी छोटी न जाए जिसमें करे हम छुपन छुपाए. बच्चे सर यमनी सर कत्ताई यमनी राज कौन नी लाइफ में का ब्लॉक बस्टर है. गंगनाम आजा तू लाव तुझ्या सर्रागा हात रंग सोडोल तुझ्या साडीला सर्फ लावून चिली माता बेटी मन गंगारे वृंदावना हमसे जहां जी में जश्न में आहट चले अपने हुनर में चाहत चले. चिकुआ के मेरे भाई तू ही बता जाऊं मैं कहाँ चिकुआ किसकी लगी भाई आके बता रहा हूँ तो यहाँ तट्टा तोंदांग तरंग सांग उल्लार बंदाना बोला दबेंगे. ले जाऊंगा पेरिस घुमाऊंगा वर्ल्ड टूर करूंगा. स्वप्न सुंदरी मल्लु पंदिरी रसराज गुंडे रूपिरी गुंडलोड डीड 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 ब्लॉकबस्टर मी लाइफ ब्लॉकबस्टर पुलिस बोलते कल्ले को टाइम के पुलिस बोलते रॉ. മോനെ രംഗച്ചേട്ടൻ കാണിക്കുമെന്ന് പറഞ്ഞാൽ കാണിക്കും. അമ്പാൻ തുറസി മോനെ வெல்கம் டு மர்னகினர் ட்ராபி சுந்தரேங்குத்தி ரிங் மாஸ்டர் விசிலடிச்சால் பறந்து வரும் சிங்கங்கள். சர்க்கஸ் ஆரம்பம் சகலகல அபியாசம் சிறையில ஆனந்தம் நடக்க போற பூகம்பம்.
ಫ್ಯಾನ್ಸಿ ಗೋಲ್ಡ್ ಅಂಡ್ ಡೈಮಂಡ್, ಸುಧಾ ಜ್ಯುವೆಲರ್ಸ್, ಹಾಗೇನೆ ಟೋನಿ ಎಸ್ಟೇಟ್, ಸೃಷ್ಟಿ ಗಾರ್ಡನ್ಸ್, ವಿಜಯ ಸೌಂಡ್ಸ್ ಅಂಡ್ ಲೈಟ್ಸ್ ಆಗಿರಬಹುದು. ಅಂಡ್ ನಮ್ಮ ಕಾಸ್ಟ್ಯೂಮ್ ಪಾರ್ಟ್ನರ್ಸ್ ಗಳಾಗಿರುವಂತಹ ಕಾಸ್ಟ್ಯೂಮ್ ಕಾಟೇಜ್ ಅಂಡ್ ಪಬ್ಲಿಸಿಟಿ ಪಾರ್ಟ್ನರ್ಸ್ ಆಗಿರುವಂತಹ ಮಂಗಳೂರು PU ಕಾಲೇಜ್ ಹಾಸನ, ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯದ ಧನ್ಯವಾದಗಳು. Until then, take care. Bye.